ಮಹೇಶ್ 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 ಅವ್ವ ಕಣ್ಣು ನಮ್ ಜೀವ ಕಣ್ಣು ಏನು ನಮ್ಮ ಕರ್ನಾಟಕ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರು ನಾವು ಮತ್ತು ಉತ್ತರ ಕರ್ನಾಟಕ ಉಸ್ತುವಾರಿಗಳಾದಂಥ ಶ್ರೀಯುತ ಪುಟ್ಟರಾಜ ಕಾಂಡ್ಗಳವರು ಏನು ಈಗ ತುಂಬ ಭಾಗದಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ, ಸುಮಾರು ಹಲವಾರು ಸಮಸ್ಯೆಗಳಿರೋದ್ರಿಂದ ಈಗ ಉತ್ತರ ಕರ್ನಾಟಕದ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ಈಗ ಬಳ್ಳಾರಿ, ರಾಯಚೂರು, ಯಾದಗಿರಿ ಈ ಕಡೆ ಎಲ್ಲ ಓಡಾಡಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗಳೇನಾಗಬೇಕು, ಕರ್ನಾಟಕದ ಭಾಗದಲ್ಲಿ ಉಸ್ತುವಾರಿಗಳು ತಗೊಂಡ್ಮೇಲೆ ಪುಟ್ಟರಾಜ ಕಾಂಡ್ಗಳವರಿಗೆ 101 ನೀರಿನ ಹೊರಟಿಕೆ ಮಾಡಿ ಕುಡಿಯೋ ನೀರಿನ ಸಮಸ್ಯೆ ಸ್ವಲ್ಪ ಆದರೂ ನಮ್ಮ ಸಂಘಟನೆ ಕಡೆಯಿಂದ ಒಂದು ಸ್ವಲ್ಪ ಪರಿಹಾರ ಮಾಡೋಣ ಅಂತೇಳಿ ಒಂದು ವ್ಯವಸ್ಥೆ ಮಾಡಿದಾಗ ನಾವೆಲ್ಲ ಬಂದು ಇಲ್ಲಿನ ಸಮಸ್ಯೆಗಳನ್ನ ಆಲಿಸಿ ಏನಿವತ್ತು ರಾಜ್ಯದ ವಿಜೇಂದ್ರನವರು ಇವತ್ತು ಇಲ್ಲೇ ಇದ್ದಾರೆ ಅಂತ ಹೇಳಿ ತಿಳಿದು ಬಂತು. ಹಲವಾರು ಹಳ್ಳಿಗಳನ್ನ ನಾವು ಸುತ್ತಾಡ್ತಾ ಇದ್ದೀವಿ. ಸಂಘಟನೆ ಪರವಾಗಿ ಹಲವಾರು ಸಮಸ್ಯೆಗಳು ಹಳ್ಳಿ ಜನಗಳಿಗೆ ಏನಿದೆ ಆ ಸಮಸ್ಯೆ ಹಲವಾರು ಎತ್ಕೊಂಡು ಇವತ್ತು ಅವರಿಗೆ ಮನವಿನ ಸಲ್ಲಿಸುವಂಥ ಕಾರ್ಯಕ್ರಮನ ನಮ್ಮ ಕರ್ನಾಟಕ ವಿಜಯ ಸೇನೆ ಹಮ್ಮಿಕೊಂಡಿದೆ. ಅದಕ್ಕೆ ಈಗ ವಿಜೇಂದ್ರ ಅವ್ರನ್ನ ಈಗ ಭೇಟಿ ಮಾಡೋಕ್ಕೆ ಹೊರಟಿದ್ದೀವಿ. ಇಲ್ಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಈಗ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮತ್ತು ಸುಮಾರು ಹಲವಾರು ಬಸ್ಗಳು, ವಿದ್ಯಾರ್ಥಿಗಳಿಗೆ ಬಸ್ಗಳಿಂದ ಸೌಲಭ್ಯಗಳಿಲ್ಲ ಈ ಭಾಗದಲ್ಲಿ. ಆಮೇಲೆ ಸುಮಾರು ಇದು ಮುದ್ಗಲ್ದು ಕೋಟೆದೊಂದು ವ್ಯವಸ್ಥೆ ಇದೆ, ತುಂಬ ಇದಾಗಿದೆ. ಆಮೇಲೆ ಅಶೋಕ ಶಿಲಾವಾಸ ಅದು ಕೂಡ ಈಗ ಇದರಲ್ಲಿ ಸುಮಾರು ಹಲವಾರು ತೊಂದರೆಗಳಿದೆ. ಯಾಕೆಂದರೆ ಈಗ ಒಂದು ಅಷ್ಟು ಪ್ರಸಿದ್ಧವಾದ ಕೋಟೆ ಇರುವಂಥ ನಮ್ಮ ಮಸ್ಕಿ ಕೋಟೆ